ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ನಮ್ಮ ದೇಹ ದೇವರ ಆಲಯ. ನಮ್ಮ ದೇಹ ಯಾರ ಆಲಯ? ದೇವರ ಆಲಯ. 1 ಕೊರಿಂಥ 3:16 ಹೇಳುತ್ತೆ, ನಿನ್ನ ದೇಹ ದೇವರ ಆಲಯ, ಅದನ್ನು ಯಾವ ಕಾರಣಕ್ಕೂ ನೀನು ನಾಶಪಡಿಸಬೇಡ. ನಿನ್ನ ಅಶುದ್ಧ ಪ್ರವೃತ್ತಿಯಿಂದ, ನಿನ್ನ ಕೆಟ್ಟ ನಡತೆಯಿಂದ, ನಿನ್ನ ದುರ್ಗುಣ ದುರಭ್ಯಾಸದಿಂದ ಆ ದೇಹವೆಂಬ ದೇವಾಲಯವನ್ನು ನೀನು ಹಾಳು ಮಾಡಿಕೊಳ್ಳಬೇಡ. ಇವತ್ತು ಹೆಚ್ಚಿನ ಮಕ್ಕಳು, ಹೆಚ್ಚಿನ ಯುವಕ ಯುವತಿಯರಿರ್ಬೋದು, ಕುಟುಂಬ ಇರ್ಬೋದು, ಇವತ್ತು ತುಂಬ ಮಾರಕವಾದ ದುಶ್ಚಟಕ್ಕೆ ಒಳಗಾಗಿರೋದು ಕುಡಿತ. ಅದು ನಮ್ಮನ್ನು ಸರ್ವನಾಶ ಮಾಡುತ್ತೆ. ತೋಬಿತನ ಪುಸ್ತಕ 4:15 ಹೇಳುತ್ತೆ, ಅಮಲೇರುವ ತನಕ ನೀನು ಮದ್ಯಪಾನಕ್ಕೆ ಅಡಿಯಾಳಾಗಿರಬೇಡ. ಅಮಲೇರೋದು ಅಂದರೆ ಏನು? ಅವರಿಗೇ ಅದು ಜ್ಞಾನ ಇರೋದಿಲ್ಲ, ಅಷ್ಟರ ಮಟ್ಟಿಗೆ ಕುಡಿದು ಬಿಡೋದು. ಏನು ಮಾತಾಡ್ತಾರೆ, ಏನು ಹಾಗೆ ಅಂತ ಹೇಳಿ ಏನು ಸ್ವಲ್ಪ ಕುಡಿದ್ರೆ ಏನು ಪರವಾಗಿಲ್ವ? ಇಲ್ಲ, ವಿಷನೇ. ಇಷ್ಟಾದರೂ ವಿಷನೇ, ಇಷ್ಟಾದರೂ ವಿಷನೇ. ಇಷ್ಟು ಕುಡಿದ್ರೂ ಸಾಯ್ತಾರೆ, ಇಷ್ಟು ಕುಡಿದ್ರೂ ಸಾಯ್ತಾರೆ. ವಿಷದ ಹಾವು ಸಣ್ಣ ಮರಿ ಕಚ್ಚಿದ್ರೂ ಸಾಯ್ತಾರೆ, ದೊಡ್ಡ ಹಾವು ಕಚ್ಚಿದ್ರೂ ಸಾಯ್ತಾರೆ. ಹಾಗಾಗಿ ಇಷ್ಟು ಕುಡಿಬೇಡಿ, ಇಷ್ಟು ಕುಡಿಬೇಡಿ. ಅಯ್ಯೋ ಸಿಸ್ಟರ್, ಕುಡಿಯೋದು ಹೇಗೆ ಇರೋದು? ಇವತ್ತು ಎಷ್ಟೋ ಮಂದಿ ಸ್ತ್ರೀಯರು ಅಷ್ಟೇ, ಪುರುಷರು ಅಷ್ಟೇ ಕುಡಿತಕ್ಕೆ ದಾಸರಾಗಿದ್ದಾರೆ. ನಮ್ಮನ್ನು ನೋಡಿ 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 ನಮ್ಮ ಮಕ್ಕಳು ಕೂಡ ಕುಡಿತಕ್ಕೆ ದಾಸರಾಗಿ ಹೋಗಿದ್ದಾರೆ. ನಾನು ಎಷ್ಟೋ ಕಡೆ ಟಾಕಲ್ಲಿ ಹೇಳ್ತೀನಿ, ಎಷ್ಟೋ ಕಡೆ ಈ ದಿವ್ಯವಾಣಿ ಚಾನಲಲ್ಲಿ ಟಾಕಲ್ಲಿ ಸಹ ಹೇಳ್ತೀನಿ, ಇವತ್ತು ಕುಡಿತ ಇಲ್ಲದೆ ಒಂದು ಫಂಕ್ಷನ್ ಆಗೋದಿಲ್ಲ. ಹೋಲಿ ಕಮ್ಯುನಿಯನ್ ಮಾಡು, ಅದರಲ್ಲಿ ಕುಡಿತಾನೆ. ಮದುವೆ ಮಾಡು, ಅದರಲ್ಲಿ ಕುಡಿತಾನೆ. ಇವತ್ತು ಹೆಂಡ ಸಾರಾಯಿ ಹಂಚದೆ ಒಂದು ಏನು ಹೇಳೋದು, ಯಾವ ಫಂಕ್ಷನ್ ನಡೆಯೋದಿಲ್ಲ ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಸೊಸೈಟಿ, ನಮ್ಮ ಸಮಾಜ ಬಂದು ನಿಂತಿದೆ. ಪ್ರಿಯರೇ, ಏನು ಪ್ರಯೋಜನ? ಹಬ್ಬ ಹರಿದಿನಗಳು ಬರಲಿ, ಕುಡಿಬೇಕು, ಬೀಡಿ ಸಿಗರೇಟ್ ಬೇಕು, ಹಂಸಪಾನ್ಪರ ಆಗಬೇಕು. ಇವತ್ತು ಎಷ್ಟೋ ಮಕ್ಕಳು ಡ್ರಗ್ಸಿಗೆ ಅಡಿಯಾಳುಗಳು. ನಮ್ಮ ದೇಹ ದೇವರ ಆಲಯ ರೀ, ಇದನ್ನು ದೇವರು ಸೃಷ್ಟಿ ಮಾಡಿದ್ದೀರಿ. ನೋಡಿ, ಒಂದು ನರ ಕಟ್ಟಾದರೆ ಮುಗಿದೋಯ್ತು, ಮನುಷ್ಯ ಇಲ್ಲ. ಒಂದು ಸ್ವಲ್ಪ ಕಾಯಿಲೆ ಬಂದರೆ ಮನುಷ್ಯನ ಕಾಪಾಡೋದು ದೇವರು, ಜೀವ ಕೊಟ್ಟಿದ್ದು ದೇವರು. ಎಷ್ಟು ಬೇಕಾದರೆ ಟ್ರೀಟ್ಮೆಂಟ್ ಇರಲಿ, ನಿಮಗೆ ದುಡ್ಡಿರಲಿ, ನೀನು ಸಾಲ ಮಾಡಿ ಆದರೂ ಟ್ರೀಟ್ಮೆಂಟ್ ಕೊಡು. ಆದರೆ ಜೀವ ವಾಪಸ್ ಬರಬೇಕಾದ್ರೆ ಅದು ದೇವರ ಕರುಣೆ ಮಾತ್ರನೇ. ನೀನು ಯಾವ ಕಾರಣಕ್ಕೂ ನೀನು ದುಶ್ಚಟದಲ್ಲಿ, ನೀನು ದುರ್ಗುಣದಲ್ಲಿ ನೀನು ಅಡಿಯಾಳಾಗಿದ್ದರೆ ನೀನು ಅದರಿಂದ ಹೊರಗಡೆ ಬಾ. ನಿನಗೆ ಬರೋಕ್ಕಾಗದಿದ್ದರೆ ಯೇಸುವ ಸಹಾಯ ಕೇಳು. ಯೇಸು ಹೇಳಿದರು ಸಮಾರ್ಯದ ಸ್ತ್ರೀ ಹತ್ರ, ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ನಿನಗೆ ದಾಹವಾಗುವುದಿಲ್ಲ. 10 ಸಲ ಕೈ ಮೇಲೆ ಹಾಕಿ ಹೇಳಿ, ಇಲ್ಲಿ ಯಾರಾದರೂ ಕುಡಿತಕ್ಕೆ ಒಳಗಾಗ್ತಾ ಇದ್ದರೆ ಅದನ್ನು ಬಿಡಬೇಕು ಅಂತ ಮನಸ್ಸಿದೆ, ಬಿಡೋಕ್ಕಾಗ್ತಾ ಇಲ್ಲ. ಬೀಡಿ ಸಿಗರೇಟ್ ಸೇದೋದು, ಹಂಸಪಾನ್ಪರಾಗಿ ಹಾಕೋದು, ಇನ್ನೇನು ಮೊಬೈಲಲ್ಲಿ ಹೆಚ್ಚಾಗಿ ಅಡಿಕ್ಟ್ ಆಗಿರೋದು, ಟಿ ವಿಯಲ್ಲಿ ಹೆಚ್ಚಾಗಿ ಅಡಿಕ್ಟ್ ಆಗಿರೋದು, ಸೆಕ್ಸಿಗೆ ಬಲಿಯಾಗಿರೋದು, ಇಂಥದ್ದು ಏನಾದರೂ ಇದ್ದರೆ ಅದರಿಂದ ಹೊರಗಡೆ ಬರಬೇಕು ಅಂತ ಆಸೆ ಇದೆ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಬರೋಕ್ಕಾಗ್ತಾ ಇಲ್ಲ ಅಂದರೆ ನೀವಿರುವ ಜಾಗದಲ್ಲಿ, ನೀವಿರುವ ಅವಸ್ಥೆಯಲ್ಲಿ 2 ಕರಗಳನ್ನು ಶಕ್ತವಾಗಿ ಮೇಲಕ್ಕೆತ್ತಿ 10 ಸಲ ಹೇಳಿ, ಯೇಸುವೆ ದಾಹ ತೀರುವ ಜೀವ ಜಲ ನನ್ನ ಹೃದಯದಲ್ಲಿ ಹೊನಲಾಗಿ ಹರಿಯಲಿ. ಯೇಸುವೆ ದಾಹ ತೀರುವ ಜೀವ ಜಲ ನನ್ನ ಹೃದಯದಲ್ಲಿ ಹೊನಲಾಗಿ ಹರಿಯಲಿ. ಯೇಸುವೆ ದಾಹ ತೀರುವ ಜೀವ ಜಲ ನನ್ನ ಹೃದಯದಲ್ಲಿ ಹೊನಲಾಗಿ ಹರಿಯಲಿ. 10 ಸಲ ಅದನ್ನು ರಿಪೀಟ್ ಮಾಡಿ ದಾಹ ತೀರುವ ಜೀವ ಜಲ ನಿನ್ನ ಹೃದಯಕ್ಕೆ ಬಂದರೆ ನಿನ್ನ ಹೃದಯದಲ್ಲಿರುವ ಎಲ್ಲ ದಾಹಗಳು ನೀಗಿ ಹೋಗ್ತದೆ. ಕಾಮದ ದಾಹ, ವ್ಯಾಮೋಹದ ದಾಹ, ಎಲ್ಲ ದುರ್ಗುಣ ದುರಭ್ಯಾಸಗಳ ದಾಹ, ಬೇರೆಯವರ ಹತ್ರ 24 ಗಂಟೆ ಮೊಬೈಲಲ್ಲಿರುವ ದಾಹ, ಎಲ್ಲ ದುಶ್ಚಟಗಳಿಂದ ಪ್ರಭು ಯೇಸು ನಮ್ಮನ್ನು ಹೊರಗಡೆ ತರ್ತಾರೆ. ನೋಡಿ, ಈ ಹುಡುಗ ಹುಡುಗಿ ಇರಲಿ, ಮದುವೆ ಆದವರಿರಲಿ, ಫಸ್ಟ್ ಈ ಕುಡಿಯೋದು ಸೇದೋದು ಅದೆಲ್ಲ ಅದು ಸಹ ಒಂದು ರೀತಿ ಏನು ಹೇಳೋದು, ಅಡಿಕ್ಷನ್. ಇನ್ನೊಂದು ಹೆಚ್ಚಿನ ಅಡಿಕ್ಷನ್ ಈ ಮದುವೆಗೆ ಮುಂಚೆ, ಮದುವೆ ನಂತರ ಸೆಕ್ಸಿಗೆ ಅಡಿಯಾಳಾಗೋದು. ತನ್ನ ಬಾಳ ಸಂಗಾತಿ ಜೊತೆ ಅಲ್ಲದೆ ಇನ್ನೊಂದು ಸೆಕ್ಸಿಗೆ ಅಡಿಯಾಳಾಗ್ಬಾರ್ದು. ಸಣ್ಣ ಮಕ್ಕಳು ರೀ, ಹೈಸ್ಕೂಲ್ ಮಕ್ಕಳು, PU ಮಕ್ಕಳು ಇವತ್ತು ಏನು ನಗ್ನರಾಗಿ ಫೋಟೋ, ಒಬ್ಬಳನ್ನ ಇಷ್ಟ ಇದ್ದರೆ ಕಳಿಸಿಬಿಡೋದು. ಸೋಷಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ನಿನಗೆ ಗೊತ್ತಿಲ್ಲದೇ ನಿನ್ನ ಅಕೌಂಟ್ ಅಲ್ಲಿ ಇರ್ತದೆ, ಸ್ಯಾಟ್ಲೈಟಲ್ಲಿ.
ಅವರಿಗೆ ಯಾವಾಗ ಬೇಕು, ನಿನಗೆ ಬೇಕಾದಾಗ ನಿನಗೆ ಗೊತ್ತಿಲ್ಲದೇ ಚಿಟಿಕೆ ಹೊಡೆಯುವಷ್ಟರಲ್ಲಿ ಅದನ್ನು ಅಪ್ಲೋಡ್ ಆಗಿಬಿಡುತ್ತೆ, ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ಬಿಡುತ್ತೆ. ಮತ್ತು ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ? ಒಂದು ಹುಡುಗ ಅಥವಾ ಒಂದು ಹುಡುಗಿ, ನಿನ್ನ ದೇಹ ದೇವರ ಆಲಯ. ಮದುವೆಗೆ ಮುಂಚೆನೇ ನೀನು ಈ ಥರ ಮಾಡುವಾಗ ಕೆಲವರು ಸೆಲ್ಫ್ ಸೆಕ್ಸ್ದು ವಿಡಿಯೋ ತೆಗೆದು ಅದು ನಿನ್ನ ಏನು ಲವರ್ ಜೊತೆ ನೀನು ಯಾರನ್ನ ಪ್ರೀತಿ ಮಾಡ್ತಿದ್ದೀಯ ಅವರಿಗೆ ಕಳಿಸೋದು. ಮದುವೆ ಆದವರು ಕೂಡ, ಒಂದು ಲೇಡಿ ಮೊನ್ನೆ ಒಂದು ಹೆಂಡತಿ, ಓಕೆ, ಒಂದು ಪತ್ನಿ ನನಗೆ ಆ ವಿಡಿಯೋ ಕಳಿಸಿಕೊಡ್ತಿದ್ದಾರೆ. ನೋಡಿ ಸಿಸ್ಟರ್, ಒಂದು ಬೇರೆ ಒಬ್ಬಳ ಜೊತೆ ನನ್ನ ಗಂಡನಿಗೆ ಸಂಬಂಧ, ಅವಳು ಸೀರೆ ಉಡೋದನ್ನು ನನ್ನ ಗಂಡನಿಗೆ ವಿಡಿಯೋ ಮಾಡಿ ಹಾಕಿ ನೋಡಿದ್ದಾಳೆ, ತೋರಿಸ್ತಾ ಇದ್ದಾಳೆ. ನೋಡಿ, ಏನ್ರಿ ಕುಟುಂಬ, ಏನ್ರಿ ಜೀವನ? ದೇವರು ಒಂದು ಮಾಡಿದಿರಿ, ದೇವರು ನಡೆಸೋದು, ದೇವರು ಸೃಷ್ಟಿ ಮಾಡಿದ ಈ ದೇಹ. ಎಷ್ಟೋ ಹೆಣ್ಣು ಮಕ್ಕಳು, ಹೈಸ್ಕೂಲ್ ಮಕ್ಕಳು ಇವತ್ತು ಕೆಟ್ಟ ಕೆಟ್ಟ ವಿಡಿಯೋ ಮಾಡಿ ತಮಗೆ ಇಷ್ಟ ಇರುವವರಿಗೆ ಕಳಿಸೋದು. ಅವರು ಕೂಡ ಅಷ್ಟೇ, ಆ ಹುಡುಗರು ಕೂಡ ಅಷ್ಟೇ ಕಳಿಸಿಬಿಡೋದು. ಹೆತ್ತವರು ನೋಡುವಾಗ ಎಷ್ಟು ನೋವಾಗಬೋದಿರಿ, ಅದನ್ನು ಎಷ್ಟು ಕಣ್ಣೀರು ಹಾಕ್ಕೊಳ್ತಾರೆ, ಎಷ್ಟು ಕಣ್ಣೀರು ಹಾಕ್ಕೊಳ್ತಾರೆ. ಯಾಕೆ ಮನಸಾಕ್ಷಿ ಬರಲ್ಲ? ಒಬ್ಬರನ್ನ ಯಾಕೆ ಅಷ್ಟು ನೋಯಿಸೋದು? ಹೇಗೆ ಮನಸ್ಸು ಬರುತ್ತೆ? ನಿನಗಾಗಿ ಹಗಲು ರಾತ್ರಿ ದುಡಿಯುವವರು, ನೀನು ಚೆನ್ನಾಗಿರಲಿ ಅಂತೇಳಿ ತನಗೆ ಒಂದು ರೋಗ ಬಂದರೂ ಕೂಡ ಆ ರೋಗವನ್ನು ಸಹಿಸ್ಕೊಂಡು ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಹೋಗೋದೆ ನಿನಗೆ ಫೀಸ್ ಕಟ್ಟುವವರು, ನಿನಗೊಂದು ಒಳ್ಳೆ ಬಟ್ಟೆ ಕೊಡುವವರು, ನಿನಗೆ ಬ್ರ್ಯಾಂಡೆಡ್ ಶೂಸ್ ಕೊಡುವವರು, ನಿನಗೆ ಬೇಕಾಗಿದ್ದೆಲ್ಲವನ್ನು ಪೂರೈಸುವವರು. ಮತ್ತೆ ಕೇಳ್ತಾರೆ, ನೀನು ಯಾಕೆ ಎತ್ತೆ ನನ್ನನ್ನು ಅಂತ. ಹೇಗೆ ಮನಸ್ಸು ಬರುತ್ತೆ ಮಕ್ಕಳು? ಹೇಗೆ ಮನಸ್ಸು ಬರುತ್ತೆ ಹೇಳೋಕ್ಕೆ? ಅದು ಹೇಗೆ ನೀನೊಂದು ಕೋಣೆಯಲ್ಲಿ ಹೋಗಿ ಯಾವುದೋ ಒಂದು ಹುಡುಗನ ಜೊತೆ, ಯಾವುದೋ ಒಂದು ಹುಡುಗಿ ಜೊತೆ ಮದುವೆಗೆ ಮುಂಚೆನೇ ಹಾಗೆ ಮಾಡೋಕ್ಕೆ ನಿನಗೆ ಹೇಗೆ ಮನಸ್ಸು ಬರುತ್ತೆ? ನೀನು ತಂದೆನೊಮ್ಮೆ ಯೋಚಿಸು. ಕೂಲಿ ಕೆಲಸ ಮಾಡ್ತಾ ಇರ್ತಾನೆ, ಯಾರ್ದೋ ಕೈಗಳಿಗೆ ಚೀತು ಅಂತ ಉಗಿಸ್ಕೊಳ್ತಾ ಇರ್ತಾನೆ. ತಾಯಿ ಬೆಳಿಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು ನಿನಗೆ ಬೇಕಾಗಿದ್ದೆಲ್ಲವನ್ನು ಮಾಡಿಕೊಟ್ಟು ನಿನ್ನನ್ನು ಸ್ಕೂಲಿಗೆ ಕಳಿಸಿ, ನಿನ್ನನ್ನು ಕಾಲೇಜಿಗೆ ಕಳಿಸಿ, ನೀನು ಬಂದ ತಕ್ಷಣ ನಿನಗೆ ತಿಂಡಿ ಮಾಡಿಕೊಟ್ಟು, ನಿನಗೆ ಬೇಕಾಗಿದ್ದೆಲ್ಲವನ್ನು ಕೊಟ್ಟು ನಿನ್ನನ್ನು ಏನು ಮುದ್ದಾಗಿ ಬೆಳೆಸುವಾಗ ಯಾವುದೋ ಒಂದು ಹುಡುಗಿ ಜೊತೆ, ಯಾವುದೋ ಒಂದು ಹುಡುಗನ ಜೊತೆ ರೂಮಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಡು ಕೆಟ್ಟದು ಮಾಡಿ, ಕೆಟ್ಟ ವಿಡಿಯೋ ಮಾಡಿ, ಕೆಟ್ಟ ಪೋಲಿ ಜೋಕ್ಸ್ಗಳು, ಪೋಲಿ ಮೆಸೇಜಸ್ಗಳು ಮಾಡಿ ಅವರಿಗೆ ಕಳಿಸಿಕೊಡೋಕ್ಕೆ ಹೇಗೆ ಮನಸ್ಸು ಬರುತ್ತೆ? ಬಿಟ್ಟು ಬನ್ನಿ, ಎದ್ದು ಬನ್ನಿ, ಎದ್ದು ಬನ್ನಿ. ನೀನೊಂದು ಸೈಕಲ್ ಓಡ್ಸೋಕ್ಕಾದಾಗ, ನೀನೊಂದು ಬೈಕ್ ಓಡ್ಸೋಕ್ಕಾದಾಗ, ನೀನೊಂದು ಕಾರು ಓಡ್ಸೋಕ್ಕಾದಾಗ ನಿನ್ನ ಹೆತ್ತವರನ್ನ ಕಾಲು ಕಸವಾಗಿ ಕಾಣಬೇಡ, ಕಾಲು ಕಸವಾಗಿ ಕಾಣಬೇಡ. ನಿನ್ನ ತಂದೆ ತಾಯಿಯನ್ನು ಗೌರವಿಸು, 100 ಕಾಲ ನೀನು ಬಾಳ್ತೀಯ ಅಂತ ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತೆ. ನಿನ್ನ ತಂದೆ ತಾಯಿಯನ್ನು ಗೌರವಿಸು, ನೀನು ಪ್ರೀತಿಸು. ನೀನು ನಿನ್ನ ದೇಹವನ್ನು ನೀನು ಪ್ರೀತಿಸುವ ರೀತಿಯಲ್ಲಿ ನಿನ್ನ ಹೆತ್ತವರನ್ನು, ನಿನ್ನ ಜೊತೆಗೆ ಇರುವವರನ್ನು ನೀನು ಪ್ರೀತಿಸು. ದೇಹವನ್ನು ಪ್ರೀತಿಸೋದು ಹೇಗೆ? ಮುಖಕ್ಕೆ ಪೌಡ್ರ್ ಹಾಕಿ, ಕ್ರೀಮ್ ಹಾಕಿ, ಲೋಷನ್ ಹಾಕಿ, ಮಸಾಜ್ ಮಾಡಿ ಹಾಗೆ ಅಲ್ಲ. ದೇಹವೆಂಬ ದೇವಾಲಯವನ್ನು ಪರಿಶುದ್ಧವಾಗಿ ಇಟ್ಕೊಂಡು ನೀನು ಪ್ರೀತಿಸು. ಈ ದೇಹ ನಿನಗೆ ಸೇರಿದಲ್ಲ. ಯೇಸು ಅವರ ರಕ್ತವನ್ನು ಚೆಲ್ಲಿ ನಿನ್ನನ್ನು ನನ್ನನ್ನು ಕ್ರಯಕ್ಕೆ ಕೊಂಡುಕೊಂಡು ಆಗಿದೆ ಆಲ್ರೆಡಿ. ನಾನು ನೀನು ಯೇಸುವಿಗೆ ಸೇರಿದವರು. ಈ ಬೈಬಲ್ ಅಂಗಡಿಯಲ್ಲಿ ಇರುವ ತನಕ ನಂದಾಗಿತ್ತು, ಅಂಗಡಿಯಲ್ಲಿ ಇರುವ ತನಕ ಅದು ಅಂಗಡಿಯವರದು. ದುಡ್ಡು ಕೊಟ್ಟು ನಾನು ತಗೊಂಡೆ, ನಂದಾಗಿದೆ. ನಾನು ಬ್ರದರಿಗೆ ಕೊಟ್ಟೆ, ಓಕೆ, ಅದು ಅವರಿಗೆ ಸೇರಿದ್ದು, ಮತ್ತು ನಂದಲ್ಲ. ನನ್ನನ್ನು ದೇವರು, ಪ್ರಭು ಯೇಸು ರಕ್ತ ಚೆಲ್ಲಿ ಅವರು ನನ್ನನ್ನು ಕೊಂಡುಕೊಂಡಿದ್ದಾರೆ. ಆಲ್ರೆಡಿ ಪರ್ಚೇಸ್ ಮಾಡಿ ಆಗಿದೆ ಅವರು. ಈಗ ನಾನು ನಂದಲ್ಲ, ತಂದೆ ತಾಯಿಯ ಮುಖಾಂತರ ಈ ಲೋಕಕ್ಕೆ ತಂದಿದ್ದು. ನನ್ನ ದೇಹ ದೇವರ ಆಲಯ, ಯೇಸುವಿಗೆ ಸೇರಿದ್ದು, ಪವಿತ್ರಾತ್ಮರ ನಿಲಯ. ಈ ದೇಹಕ್ಕೆ ಒಂದು ಕವಚ ಇದೆ, ಒಂದು ಕವರ್ ಇದೆ, ಓಕೆ. ಮೊಬೈಲ್ ಕೆಟ್ಟೋಗಬಾರ್ದು ಅಂತ ನಾವೊಂದು ಕವರ್ ಹಾಕ್ತೀವಲ್ಲ, ಆ ರೀತಿ ಒಂದು ಕವರ್ ಈ ಶರೀರ. ಅದರೊಳಗೆ ಇರೋದು ಪವಿತ್ರಾತ್ಮ. ಆ ಆತ್ಮವನ್ನು ಕಾಪಾಡಿಕೊಳ್ಬೇಕಾದ್ರೆ ಈ ಕವರ್ ಪಾಪದಿಂದ ಡ್ಯಾಮೇಜ್ ಆಗಬಾರ್ದು. ಪಾಪದಲ್ಲಿ ಹೊಲಸಿನಲ್ಲಿ ತುಂಬಿದ್ದು ಡ್ಯಾಮೇಜ್ ಆಗಬಾರ್ದು. ಆ ಡ್ಯಾಮೇಜ್ ಆಗದ ಹಾಗೆ ನೀನು ಕಾಪಾಡಿಕೊಳ್ಬೇಕಾದ್ರೆ ನೀನು ಪ್ರಾರ್ಥನೆಯಲ್ಲಿ ಬೆಳಿಬೇಕು. ನೀನು ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಪ್ರಾರ್ಥನೆಯಲ್ಲಿ ಬೆಳೆಯುವಾಗ ಕೆಲವೊಮ್ಮೆ ಅನ್ನಿಸ್ತದೆ, ಲೋನ್ಲಿನೆಸ್ ಅನ್ನಿಸ್ತದೆ, ಕಣ್ಣೀರು ಬರ್ತದೆ, ಅಯ್ಯೋ ಯಾರಿಲ್ಲ ಅಂತ ಹೇಳುವಾಗ ಸ್ವಲ್ಪ ಜಾಸ್ತಿ ಮೊಬೈಲ್ ನೋಡಿ ಹೋಗೋದು. ತಕ್ಷಣ ಎದ್ದು ಬಂದುಬಿಡ್ಬೇಕು, ಅದರಿಂದ ಎದ್ದು ಬಂದುಬಿಡಬೇಕು. ಯೇಸುವೆ ಸಾರಿ, ಲವ್ ಯು ಪಾ, ನಾನು ಹೋಗ್ಬಿಟ್ಟೆ ಸ್ವಲ್ಪ ಹೊತ್ತು ದೂರ, ನಿನ್ನಿಂದ ಇನ್ನೂ ಹೋಗಲ್ಲ. ಲವ್ ಯು ಪಾ, ಲವ್ ಯು, ನೀನು ನನ್ನ ಅಪ್ಪ, ನಾನು ಹೇಗೆ ನಿನ್ನಿಂದ ದೂರ ಹೋಗೋಕ್ಕಾಗತ್ತೆ? ನೀನು ಯುವಕ ಯುವತಿಯರಲ್ಲಿ ಬಾ ಯೇಸು ಹತ್ರ. ಯುವಕ ಯುವತಿಯರು ಯೌವನದಲ್ಲೇ ಯೇಸುವನ್ನು ಕಂಡುಕೊಳ್ಬೇಕು. ಕುಟುಂಬ ಜೀವನ ನಡೆಸಬೇಕಾದ್ರೆ ಪ್ರಾರ್ಥನೆಯ ಮೂಲಕವೇ ನೀನು ಯೇಸುವಿನ ಸನ್ನಿಧಿಗೆ ಬರಬೇಕು.
ಯೇಸುವಿನ ಸನ್ನಿಧಿಗೆ ಬರಬೇಕು. ಎಷ್ಟೋ ತಂದೆ ತಾಯಿ ಇವತ್ತು ನನಗೆ ಕಾಲ್ ಮಾಡಿ ಅಳ್ತಾರೆ ರೀ, ಅಳ್ತಾರೆ. ನನ್ನ ಮಗಳದು ಮೊಬೈಲ್ ನೋಡಿದೆ, ಲ್ಯಾಪ್ಟಾಪ್ ನೋಡಿದೆ, ಅದರಲ್ಲಿ ನಗ್ನ ಚಿತ್ರಗಳು ಸಿಸ್ಟರ್, ನೋಡೋಕ್ಕಾಗ್ತಾ ಇಲ್ಲ. ಬಟ್ಟೆ ಇಲ್ಲದೆ ಫೋಟೋ ತೆಗೆದು ಬೇರೆಯವರಿಗೆ ಕಳಿಸಿಕೊಡ್ತಾರೆ ಸಿಸ್ಟರ್. ನೋಡ್ರಿ ಎಂಥ ಬೇಜಾರು. ಕೆಲವು ಸ್ತ್ರೀಯರು ಮನೆಯಲ್ಲಿದ್ದುಕೊಂಡು ಗಂಡ ವಿದೇಶದಲ್ಲಿ ದುಡಿತಾ ಇರ್ಬೋದು, ಪರಪುರುಷನ ಸಂಘ ಇಟ್ಕೊಂಡು ಅವ್ರ ಜೊತೆ ಫೋನಲ್ಲಿ ಅಲ್ಲಿ ಇಲ್ಲಿ ಹೋಗೋಕ್ಕೆ ಜನರ ಭಯ ಇರ್ತದೆ, ಸೊಸೈಟಿಯ ಭಯ ಇರ್ತದೆ. ರೂಮಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಕಾಲೇಜಿಗೆ ಕಳಿಸಿ ಇಂಥ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದು ನೋಡಿದಾಗ ಒಂದು ಗಂಡ ಹೆಂಡತಿಯನ್ನು ಕೊಂದೇ ಹಾಕಿಬಿಟ್ಟ. ನನಗೆ ತುಂಬ ಸಲ ಕಾಲ್ ಮಾಡಿ ಹೇಳ್ದ, ಸಿಸ್ಟರ್ ನಾನು ದುಡಿತಾ ಇರೋದು ನನ್ನ ಹೆಂಡತಿಗಾಗಿ, ಮಕ್ಕಳಿಗಾಗಿ. ಅವಳು ಕೆಟ್ಟ ಕಾರ್ಯ ಮಾಡ್ತಿದ್ದಾಳೆ ಅಂತ ನನ್ನ ತಾಯಿ ಯಾವಾಗಲೂ ಮೊಬೈಲಿಂದ ಆ ಫೋಟೋಗಳನ್ನೆಲ್ಲ ನನಗೆ ಕಳಿಸಿಕೊಡ್ತಿದ್ದಾರೆ, ಮೆಸೇಜ್ ಎಲ್ಲ ಕಳಿಸಿಕೊಡ್ತಿದ್ದಾರೆ. ನಾನು ಏನು ಮಾಡಬೇಕು? ಹುಚ್ಚು ಹಿಡ್ದಾಗಿ ಆಗ್ತಾ ಇದೆ. ನಾವೇನು ಕೊಳ್ಳು ಒಡಿ ಅಂತ ಹೇಳೋಕ್ಕಾಗತ್ತಾ? ನಾನು ಪ್ರಾರ್ಥಿಸ್ತೀನಪ್ಪ, ನೀನು ಪ್ರಾರ್ಥಿಸು, ಪವಿತ್ರಾತ್ಮರಿಂದ ತುಂಬಕ್ಕೆ ಪ್ರಾರ್ಥಿಸು, ಪವಿತ್ರಾತ್ಮರಿಂದ ತುಂಬಕ್ಕೆ ಪ್ರಾರ್ಥಿಸು. ಅವನು ರಜೆಗೆ ಮನೆಗೆ ಬಂದಾಗ ಅಮ್ಮ ಗದ್ದೆ ಕೆಲಸಕ್ಕೆ ಹೋಗಿದ್ದಾರೆ, ಅಪ್ಪ ತೀರಿ ಹೋಗಿದ್ದಾರೆ, ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಇವನು ಹೇಳೋದಾಗೆ ಟಿಕೆಟ್ ಬುಕ್ ಮಾಡಿಕೊಂಡು ಮನೆಗೆ ಬಂದ. ಮನೆಗೆ ಬಂದಾಗ ಈ ಹೆಂಡತಿ ಬಾಗಿಲು ಹಾಕ್ಕೊಂಡು ಹೀಗೆ ವೀಡಿಯೋಸ್ ಮಾಡಿ ಹೊರಗಡೆ ಕಳಿಸಿದಾಗ ಬೆಲ್ಲು ನೋಡಿ ಇವಳು ಬಂದ್ಲು ಹೊರಗಡೆ. ಬೆಲ್ಲು ಶಬ್ದ ಕೇಳಿ ಅತ್ತೆ ಗದ್ದೆಯಿಂದ ಬಂದಿರ್ಬೋದು ಅಂತೇಳಿ ಇವಳು ಬಂದು ಬಾಗಿಲು ತೆಗೆದಾಗ ಗಂಡ ನಿಂತಿದ್ದಾನೆ. ಅಯ್ಯೋ ಏನ್ರಿ ನೀವು ನನ್ನ ಹತ್ರ ಹೇಳದೆ ಫಾರಿನಿಂದ ಬಂದು ಬಿಟ್ರಿ ಅಲ್ಲ, ಸುಮ್ಮನೆ ಬಂದೆ ನಿನ್ನನ್ನು ನೋಡುವ, ಒಂದು ಸಸ್ಪೆನ್ಸ್ ಕೊಡುವ ಅಂತ ಹೇಳಿ ಹಾಗೆ ಬಂದೆ ಅಂತ ಹೇಳಿ ಇವನು ಡೈರೆಕ್ಟ್ ಬೆಡ್ರೂಮಿಗೆ ನುಗ್ಗದ. ಅವಳ ಮೊಬೈಲ್ ತೆಗ್ದ. ಮೊಬೈಲಲ್ಲಿ ಪಾಸ್ವರ್ಡ್ ಇತ್ತು, ಓಪನ್ ಮಾಡೋಕ್ಕೆ ಆಗಲಿಲ್ಲ. ತೆಗಿ ಅಂತ ಹೇಳ್ದ. ಗಂಡ ಹೆಂಡತಿಯಲ್ಲಿ ಅಲ್ಲಿ ಜಗಳ ಆಯಿತು. ಒಂದು ಬಿಟ್ಟ, ಅದು ಇಲ್ಲೆಲ್ಲೋ ತಾಗಿತ್ತು, ಸತ್ತೇ ಹೋಗಿಬಿಟ್ಲು. ಅವನೀಗ ಜೈಲಲ್ಲಿ, ಮಕ್ಕಳು ಅನಾಥರು. ಆ ಒಂದು ವಿಧವೆ ತಾಯಿ, ವಯಸ್ಸಾದ ತಾಯಿ ಅನಾಥವಾಗಿದ್ದಾಳೆ. ಇಡೀ ಕುಟುಂಬ ಒಡೆದೋಗಿಲ್ವಾ? ಬನ್ನಿ ಯೇಸು ಹತ್ರ, ನಿನ್ನ ದೇಹ ದೇವರ ಆಲಯ. ಬೇರೆಯವ್ರ ಜೊತೆ ಅಂತ ಇದು ಇಟ್ಕೋಬೇಡ. ನಿನ್ನ ಮನಸ್ಸಿನಲ್ಲಿ ಅಂಥ ಮೋಹಗಳು ಬಂದರೂ ಕೂಡ ಯೇಸು ಹತ್ರ ಹೇಳಿ, ಪವಿತ್ರಾತ್ಮರ ಹತ್ರ ಹೇಳು, ಇದರಿಂದ ನನ್ನನ್ನು ಹೊರಗಡೆ ತೆಕ್ಕೊಂಬ ಸ್ವಾಮಿ ಅಂತ ಕೇಳು, ತೆಕ್ಕೊಂಬರ್ತಾರೆ. ನೀನು ಒಂದು ವೇಳೆ ಒಂದು ಪಾರ್ಟಿ ಅಂತ ಹೇಳಿ ಸುಮ್ಮನೆ ಒಂದು ಇದಕ್ಕೆ ಹೋಗಿರ್ಬೋದು, ಅದು ನೀನು ಗೊತ್ತಿಲ್ಲದೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗಿರ್ಬೋದು, ಓಕೆ. ಆದರೆ ನಿನಗೆ ಹೊರಗಡೆ ಬರೋಕ್ಕಾಗದಿದ್ದರೆ ಪವಿತ್ರಾತ್ಮರ ಸಹಾಯ ಕೇಳು. ಮೊನ್ನೆ ಒಂದು ಸಹೋದರ ನನಗೆ ಹೇಳ್ದ, ನನಗೆ ತುಂಬ ಹಣ ಬರ್ತದೆ ಸಿಸ್ಟರ್, ಆದರೆ ನಾನು ತುಂಬ ಕುಡಿತಾ ಇದ್ದೀನಿ, ನನ್ನ ಹೆಂಡತಿ ಮಕ್ಕಳನ್ನ ನಾನು ಪ್ರೀತಿ ಮಾಡ್ತಾ ಇಲ್ಲ, ನಾನು ಇವತ್ತು ತುಂಬ ಕುಡಿತಿದ್ದೀನಿ. ನಿಮ್ಮ ಟಾಕ್ಸ್ ನಾನು ತುಂಬ ಕೇಳ್ತೀನಿ, ಯೇಸು ಸ್ಪರ್ಶ ತಂಡದ ಎಲ್ಲ ಟಾಕ್ಸ್ನ ಕೇಳ್ತೀನಿ, ಫಾದರ್ ಫ್ರಾಂಕ್ಲಿನ್ದು, ಬ್ರದರ್ TK ಜಾರ್ಜ್, ನಿಮ್ಮದು ಟಾಕ್ಸ್ ನಾನು ತುಂಬ ಕೇಳ್ತೀನಿ ಸಿಸ್ಟರ್. ನನಗೆ ಹೊರಗಡೆ ಬರಬೇಕು ಅಂತ ಆಸೆ ಉಂಟು, ದಯವಿಟ್ಟು ನನಗೊಂದು ಸಹಾಯ ಮಾಡಿ. ನಾನು ಹೇಳಿದೆ, ನೀನು ಇಂಡಿಯಾಕ್ಕೆ ಬಾ ಮಗ, ನೀನು ಯಾವ ದೇಶದಿಂದ ಇಂಡಿಯಾಕ್ಕೆ ಬಾ, ಸ್ವಲ್ಪ ದಿನ ರಜೆ ಹಾಕ್ಕೊಂಡು ನೀನು ಇಂಡಿಯಾಕ್ಕೆ ಬಾ. ಅವನು ರಜೆ ಹಾಕಿ ಇಂಡಿಯಾಕ್ಕೆ ಬಂದ. ಅವರ ಹೆಂಡತಿ ಹತ್ರ, ಅವರ ಕುಟುಂಬದವರ ಹತ್ರ ಮಾತಾಡಿ ಒಂದು ಡಿಅಡಿಕ್ಷನ್ ಸೆಂಟ್ರಿಗೆ ಕಳಿಸಿದ್ವಿ. ಡಿಅಡಿಕ್ಷನ್ ಸೆಂಟ್ರಿಂದ ಅವನು ರಿಕವರಿ ಆಗಿ ಹೊರಗಡೆ ಬಂದ ಮೇಲೆ ಅವನು ಕೆಲಸಕ್ಕೆ ಹೋದ. ನಾನೇ ಹೇಳೋದು, ನೀನು ಟಾಕ್ ಕೇಳ್ತೀಯ, ನೀ ಡಿಅಡಿಕ್ಷನ್ ಸೆಂಟ್ರಿಗೆ ಹೋಗ್ಬೋದು, ಅಥವಾ ಒಂದು ರಿಟ್ರೀಟ್ ಅಟೆಂಡ್ ಆಗ್ಬೋದು, ನಿನಗೆ ಪಶ್ಚಾತ್ತಾಪ ಆಗ್ಬೋದು, ಒಳ್ಳೆ ಕುಂಸಾರ ಮಾಡ್ಬೋದು, ಪಾಪ ನಿವೇದನೆ ಮಾಡ್ಬೋದು, ನಿನಗೆ ಒಳ್ಳೆಯದಾಗಿ ಬದುಕಬೇಕು ಅಂತ ಆಸೆ ಬರ್ಬೋದು. ಅದನ್ನು ಒಳ್ಳೆಯದಾಗಿ ಬದುಕಬೇಕು ಅಂತ ಆಸೆ ಬಂದ ಮೇಲೆ ಪುನಃ ನೀನು ಆ ಹೊಲಸು ಅಂದರೆ ಆ ದುಶ್ಚಟದಲ್ಲಿ ಇರುವಂತಹ ಫ್ರೆಂಡ್ ಸರ್ಕಲ್, ಆ ಪರಿಸರಕ್ಕೆ, ಆ ಒಂದು ಸಿಚುವೇಶನಿಗೆ ನೀನು ಹೋಗುವಾಗ ಅವ್ರು ಹೇಳ್ಬೋದು, ಏನಾದೊಂದು ಡಿಅಡಿಕ್ಷನ್ ಸೆಂಟ್ರ್, ಏನಾದೊಂದು ರಿಟ್ರೀಟ್, ಬಾ ಮರೆಯ, ನೀನು ಕುಡಿಯೋದಿದ್ರೂ ಪರವಾಗಿಲ್ಲ, ನಮಗೊಂದು ಕಂಪನಿ ಕೊಡು. ಕಂಪನಿ ಕೊಡೋಕ್ಕೆ ಹೋಗುವಾಗ ಆ ಸ್ಮೆಲ್ ಅವನಿಗೆ ಅಟ್ರಾಕ್ಟ್ ಆಗುತ್ತೆ, ಅವರ ಅಮಲು ಇವನಿಗೆ ಅಟ್ರಾಕ್ಟ್ ಆಗುತ್ತೆ, ಪುನಃ ಅವನು ಅದಕ್ಕೆ ಬೀಳ್ತಾನೆ. ಅದಕ್ಕೆ ಯೇಸು ಹೇಳ್ತಾರೆ, ನೀನು ಪಾಪವನ್ನು ನೋಡಿ ಹಾವನ್ನು ಕಂಡು ಹೆದರಿ ಓಡುವ ರೀತಿಯಲ್ಲಿ ನೀನು ಓಡಿಬಿಡು, ಅಲ್ಲಿ ನಿಲ್ಲಬೇಡ. ಆ ಪಾಪದ ಪರಿಸರ, ಆ ಪಾಪದ ವ್ಯಕ್ತಿಗಳಿಂದ ನೀನು ದೂರ ಹೋಗು ಆದಷ್ಟು. ಆಗ ನಿನಗೆ ಆ ಪರಿಶುದ್ಧ ಜೀವನ ನಡೆಸಲಿಕ್ಕೆ ದೇವರು ನಿನಗೆ ಸಹಾಯ ಮಾಡ್ತಾರೆ. ಹೌದು ಪ್ರಿಯರೇ, ಹೌದು. ನಾವು ಮತ್ತು ಕೆಲವು ವ್ಯಕ್ತಿಗಳನ್ನ ತಂದೆ ಥರ, ತಾಯಿ ಥರ, ಮಕ್ಕಳ ಥರ ಹಾಗೆಲ್ಲ ಪ್ರೀತಿ ಮಾಡುವಾಗ ಅಲ್ಲಿ ಪರಿಶುದ್ಧತೆ ಇರ್ತದೆ, ಅಲ್ಲಿ ಪವಿತ್ರಾತ್ಮರ ಸಾನ್ನಿಧ್ಯ ಇರ್ತದೆ. ನಿನ್ನ ಸಿಚುವೇಶನಿಗೆ ತಕ್ಕ ಹಾಗೆ ದೇವರು ಪರಿಶುದ್ಧತೆಗೆ ನಿನ್ನನ್ನು ತಗೊಂಡೋಗೋಕ್ಕೆ ನಿನಗೆ ಸಹಾಯ ಮಾಡ್ತಾರೆ. ಆದರೆ ನೀನು ಹೊಲಸು ಸ್ನೇಹಿತರ ಜೊತೆ, ಹೊಲಸು ಸಂಬಂಧ ಜೊತೆ ಇರುವಾಗ ನೀನು ಪಶ್ಚಾತ್ತಾಪ ಪಟ್ಟು ಹೊರಗಡೆ ಬಂದರೆ 100% ಬಂದ್ಬಿಡು. ನಿನಗೆ ಅದು ಆಶೀರ್ವಾದ. ನೋಡಿ, ಕೆಲವರು ದುಶ್ಚಟಕ್ಕೆ ಅಡಿಯಾಳ ಆಗ್ಬಿಟ್ಟು ಬೇರೆಯವ್ರನ್ನ ದೂಷಿಸ್ತಾರೆ. ನಾನು ಯಾಕೆ ಗೊತ್ತಾ ಹೀಗೆ ಇದ್ದೀನಿ ಸಿಸ್ಟರ್,
ಯಾರು ನನಗೇನು ಮಾಡಿಲ್ಲ, ನನ್ನನ್ನು ಯಾರು ಕೇರೇ ಮಾಡೋದಿಲ್ಲ, ನನ್ನನ್ನು ಯಾರು ಪ್ರೀತಿನೇ ಮಾಡೋದಿಲ್ಲ, ನನಗೆ ಒಳ್ಳೆ ಎಜುಕೇಷನ್ ಕೊಟ್ಟಿಲ್ಲ, ತಮ್ಮನ ಪ್ರೀತಿ ಮಾಡಿದರು, ತಂಗಿನ ಪ್ರೀತಿ ಮಾಡಿದರು, ಅಣ್ಣನ ಪ್ರೀತಿ ಮಾಡಿದ್ರು, ಅವರವರೇ ಎಲ್ಲರಿದ್ದಾರೆ, ನನಗೆ ಯಾರಿಲ್ಲ, ಏಕಾಂಗಿ ಆಗಿದ್ದೀನಿ, ಅದಕ್ಕೆ ನಾನು ಫ್ರೆಂಡ್ಸ್ ಜೊತೆ ಸೇರ್ತೀನಿ, ನಾನು ಕುಡಿತೀನಿ, ಮಜ್ಜಾ ಮಾಡ್ತೀನಿ. ಅದು ನೆಪ, ಅದು ನೆಪ ಹೇಳೋದು, ಕಳ್ಳ ನೆಪ. ಕಳ್ಳನಿಗೊಂದು ಪಿಳ್ಳೆ ನೆವೆ ಅಂತ, ಸುಮ್ಮನೆ ಕಳ್ಳ ನೆಪ ಅದೊಂದು. ಮತ್ತು ಇನ್ನು ಹೇಳೋದು ತನ್ನ ಬಗ್ಗೆ ತನಗೆ ಕೀಳರಿಮೆ. ಒಂದು ಹುಡುಗ ಇದ್ದ, ಅವನು ನೋಡಲಿಕ್ಕೆ ಚೆನ್ನಾಗೇ ಇರಲಿಲ್ಲ, ಓಕೆ, ತುಂಬ ಒಂಥರ ಏನೋ ಒಂಥರ ವಿಕಾರವಾಗಿದ್ದ. ಅವನು ಯಾವಾಗಲೂ ಮನೆ ಬಿಟ್ಟು ಓಡೋಗ್ಬಿಡೋದು, ಓದೋದಿಲ್ಲ, ಕಲಿಯೋದಿಲ್ಲ, ಅಪ್ಪ ಅಮ್ಮನಿಗೆ ವಿದ್ಯೆ ಇಲ್ಲ, ನನ್ನನ್ನು ಯಾಕೆ ಎತ್ತೆ, ಈ ರೂಪದಲ್ಲಿ ಯಾಕೆ ಎತ್ತಿದ್ಯಾ ಹಾಗೆ ಕೇಳೋದು, ಮನೆ ಬಿಟ್ಟು ಹೋಗೋದು, ಎಲ್ಲೋ ಗಾಡಿಯಲ್ಲಿ ಅಲ್ಲಿ ಇಲ್ಲಿ ಮಲ್ಕೊಳ್ಳೋದು, ಇವರ ಅಪ್ಪ ಅಮ್ಮ ಪೊಲೀಸ್ ಸ್ಟೇಷನಿಗೆ ಹೋಗಿ ಅವನ ಹುಡುಕಿ ಪೊಲೀಸರು ತರೋದು, ಇದು ನಡೀತಾ ಇತ್ತು. ಮತ್ತು ನನ್ನ ಹತ್ರ ಕೌನ್ಸ್ಲಿಂಗ್ ಬರೋಕ್ಕೆ ಶುರು ಮಾಡ್ದ. ಅದಾದಮೇಲೆ ಅವನು ಒಳ್ಳೆ ದಾರಿಗೆ ಬಂದ, ಹೈಸ್ಕೂಲ್ ಆಯಿತು, ಅವನು ಒಳ್ಳೆ ರೂಟ್ ಹಿಡ್ದ. ಅವನು PU ದಾಟಿದೆ, ಡಿಗ್ರಿ ಹೋಗುವಾಗ ಸೆಕೆಂಡ್ PU ಅಲ್ಲ ಡಿಗ್ರಿಗೇನೋ ಒಂದು ಹುಡುಗಿ ಸಿಕ್ಕಿಬಿಟ್ಲು. ಆ ಹುಡುಗಿ ಜೊತೆ ಅವನು ಅಟ್ರಾಕ್ಟ್ ಆಗಿ ಅವನು ಏನೇನೋ ತಪ್ಪುಗಳೆಲ್ಲ ಮಾಡೋಕ್ಕೆ ಶುರು ಮಾಡ್ದ, ಕುಡಿಯೋಕ್ಕೆ ಶುರು ಮಾಡ್ದ, ಸಿಗರೇಟ್ ಸೇದೋಕ್ಕೆ ಶುರು ಮಾಡ್ದ, ಅವಳ ಜೊತೆ ಸೆಕ್ಸ್ ಮಾಡ್ದ, ಎಲ್ಲ ಕೆಟ್ಟದ್ದು ಮಾಡ್ದ. ಅವನು ಮಾಡುವ ಎಲ್ಲ ಪ್ರೂಫ್ ಇತ್ತು ಅವನ ಮೊಬೈಲಲ್ಲಿ, ಎಲ್ಲದಕ್ಕೂ ಪ್ರೂಫ್ ಇತ್ತು. ಕುಡಿಯುವಾಗ ಬಾಟ್ಲನ್ನ ಹಿಂಗೆ ಇಟ್ಕೊಂಡೆ ಅವನು ಸೆಲ್ಫಿ ತೆಗೆದು ಇದಕ್ಕೆ ಹಾಕೋದು, ಎಲ್ಲ ಅವನ ಇದರಲ್ಲಿ ಸ್ಟೋರೇಜ್ ಇತ್ತು. ಅವರ ಅಮ್ಮ ಅದನ್ನು ನೋಡಿದರು. ಅಮ್ಮ, ಅಯ್ಯೋ ಸಿಸ್ಟರ್, ಇಷ್ಟು ಪ್ರಾರ್ಥಿಸಿ ಇಷ್ಟು ಇದು ಮಾಡಿ ಅವನು ಬಿಡುಗಡೆ ಆಗಿದ್ದಾನೆ ಅಂತ ನೆನೆಸಿದರೆ ಪುನಃ ಹೋಗಿ ಹಂದಿ ಕೊಚ್ಚೆಗೆ ಬಿದ್ದು ಒದ್ದಾಡುವ ರೀತಿಯಲ್ಲಿ ಒದ್ದಾಡ್ತಾ ಇದ್ದಾನಲ್ಲ ಸಿಸ್ಟರ್. ಒಂದಿನ ಅವ್ರನ್ನ ಪುನಃ ಕರ್ಕೊಂಬಂದರು ನಮ್ಮ ಮನೆಗೆ. ನಾನು ಅವನ ಹತ್ರ ತುಂಬ ಮಾತಾಡಿ ಆದಮೇಲೆ ಎಲ್ಲದರಿಂದ ಬಿಡುಗಡೆ ಆಯಿತು ಅಂತ ನೋಡಿದರೆ ಪುನಃ ಅವನು ಆ ಕೊಚ್ಚೆಯಲ್ಲೇ ಹೊರಳಾಡ್ತಾ ಇದ್ದಾನೆ. ಕೆಲವರು ಇದ್ದಾರಲ್ಲ ರೀ, ಎಷ್ಟು ತಿಕ್ಕಿದ್ರು, ಸೋಪ್ ಹಾಕಿ ಚಗರಿ ಹಾಕಿ ಅಲ್ಲ, ಕಲ್ಲಲ್ಲಿ ಬಂಡೆ ಕಲ್ಲಲ್ಲಿ ಹಾಕಿ ತಿಕ್ಕಿದ್ರು ಅವರು ಸರಿಯಾಗೋದಿಲ್ಲ. ಯುವದಾಸನಂತಹ ಒಂದು ಸೃಷ್ಟಿಗಳು ಕೆಲವೊಂದು ಬಂದಿರ್ತದೆ ಈ ಲೋಕಕ್ಕೆ. ತಂದೆ ತಾಯಿ ಜೀವನವನ್ನು ನರಕ ಮಾಡಲಿಕ್ಕಾಗಿ ಬಂದಿರ್ತಾರೆ. ಅಂಥ ಮಕ್ಕಳಿಗಾಗಿ ತಂದೆ ತಾಯಿಗಳು ಕೈ ಮೇಲೆ ಹಾಕಿ ಮೊಣಕಾಲು ಊರಿ ಪ್ರಾರ್ಥಿಸಿ, ಯೇಸುವೆ ನನ್ನ ಮಗಳನ್ನು ಪವಿತ್ರಾತ್ಮರಿಂದ ತುಂಬಿಸಿರಿ, ಯೇಸುವೆ ನನ್ನ ಮಗನನ್ನು ಪವಿತ್ರಾತ್ಮರಿಂದ ತುಂಬಿಸಿರಿ, ಯೇಸುವೆ ನನ್ನ ಮಗನನ್ನು ಪವಿತ್ರಾತ್ಮರಿಂದ ತುಂಬಿಸಿರಿ. ಅವರು ಕುಡಿಯುವಾಗ ಅವರ ಬಾಯಿಗೆ ಅದು ಕಹಿಯಾಗಿಯೂ ವಿಷವಾಗಿಯೂ ಮಾರ್ಪಡಲಿ. ಅವರು ಡ್ರಗ್ಸ್ ತಗೊಳ್ಳುವವ್ರಿಗೆ ಅದು ಅಲರ್ಜಿ ಆಗಲಿ ಯೇಸುವೆ. ಅವರು ಸೇದುವಾಗ ಅದು ಅವರಿಗೆ ತಲೆನೋವಾಗಿ ಮಾರ್ಪಡಲಿ. ಪ್ರಾರ್ಥಿಸಿ ಮಕ್ಕಳ ಬಿಡುಗಡೆಗಾಗಿ ತಂದೆ ತಾಯಿಗಳು ಮೊಣಕಾಲೂರಿ. ನೀವು ಯಾರ ಬಳಿ ಓಡಿ ಹೋಗಿ ಏನು ಪ್ರಯೋಜನ ಇಲ್ಲ, ಯೇಸಪ್ಪನ ಹತ್ರ ಓಡಿ, ಯೇಸು ಹತ್ರ ಓಡಿ, ನನ್ನ ಮಗಳಿಗೆ ಬಿಡುಗಡೆ ಕೊಡು ಸ್ವಾಮಿ, ನನ್ನ ಗಂಡನಿಗೆ ಬಿಡುಗಡೆ ಕೊಡು, ನನ್ನ ಹೆಂಡತಿಗೆ ಬಿಡುಗಡೆ ಕೊಡು. ನೀನು ಪ್ರಾರ್ಥಿಸು, ದೇವರು ನಿನ್ನ ಕುಟುಂಬಕ್ಕೆ ಇದು ಕೊಡ್ತಾರೆ. ಸೋಮಾರಿತನ, ಕೆಲವರು ದುಶ್ಚಟಕ್ಕೆ ಅಡಿಯಾಳಾಗೋದುಂಟಲ್ಲ, ಸೋಮಾರಿತನ, ಕೆಲಸ ಮಾಡಲ್ಲ, ಮನೆ ಕಾಲ ಮೇಲೆ ಕಾಲಾಕಿ ಕೂತ್ಕೊಂಡು ಆ ತಾಯಿ ಅಥವಾ ಹೆಂಡತಿ ಮಾಡಿ ಕೊಡೋಕ್ಕಿರ್ತಾರೆ, 3 ಹೊತ್ತು ತಿನ್ನೋದು. ಕೆಲವು ಹೆಂಗಸರು ಇರ್ತಾರೆ ಮನೆಯಲ್ಲಿ ಏನು ಮಾಡಲ್ಲ, 24 ಗಂಟೆ ಒಂದು ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ಇಲ್ಲ TV ಮುಂದೆ ಸೀರಿಯಲ್ ನೋಡ್ಕೊಂಡು ಕೂತ್ಕೊಳ್ಳೋದು. ಅಥವಾ ಅಕ್ಕಪಕ್ಕದ ಮನೆಯವರು ಇರ್ತಾರಲ್ಲ, ಅವರ ಹತ್ರ ಮಾತಾಡ್ಕೊಂಡು ನೋಡಿದ್ಯಾ ಪಕ್ಕದ ಮನೆಯವಳು ಹಂಗೆ, ಈ ಕಡೆ ಮನೆಯವರು ಹಿಂಗೆ, ಇದನ್ನೆಲ್ಲ ಊರ್ದು ಸುದ್ದಿ, BBC ನ್ಯೂಸ್ ಚಾನಲ್ ಎಲ್ಲ ಮಾತಾಡ್ಕೊಂಡು ಕೂತ್ಗಳು. ಪಕ್ಕ ಸೋಮಾರಿಗಳು. ಈ ಸೋಮಾರಿಗಳು ಇಂಥ ಇದಕ್ಕೆ ಅಡಿಯಾಳಾಗ್ಬಿಡೋದು, ಈ ದುಶ್ಚಟಕ್ಕೆ ಅಡಿಯಾಳಾಗಿ ತನ್ನ ದೇಹವೆಂಬ ದೇವಾಲಯವನ್ನು ಹಾಳು ಮಾಡಿಕೊಂಡು, ಮತ್ತು ದೇವರು ಇಲ್ಲ, ನನ್ನನ್ನು ದೇವರು ರಕ್ಷಿಸ್ತಾ ಇಲ್ಲ, ದೇವರು ಕಾಪಾಡ್ತಾ ಇಲ್ಲ, ನನ್ನ ಕುಟುಂಬದಲ್ಲಿ ಹಿಂಗೆ, ನಿನ್ನ ಕುಟುಂಬದಲ್ಲಿ ಹಿಂಗೆ, ನೀನು ಊರು ತುಂಬ ಹಿಂಗೆ ಕೆಟ್ಟದು ಮಾಡಿಕೊಂಡು 24 ಗಂಟೆ ಮೊಬೈಲಲ್ಲಿದ್ದು, 24 ಗಂಟೆ TV ಸಿನಿಮಾದಲ್ಲಿದ್ದು, ನಿನಗೆ ಎಲ್ಲಿ ಬರುತ್ತೆ ರೀ ಆಶೀರ್ವಾದ? ಮತ್ತೆ ಅಂಥವರು ದುಶ್ಚಟಕ್ಕೆ ದುರ್ಗುಣಕ್ಕೆ ಅಡಿಯಾಳಾಗಿ ದೇಹವನ್ನು, ಆತ್ಮವನ್ನು, ಮನಸ್ಸನ್ನು, ಶರೀರವನ್ನು ಕೆಡಿಸ್ಕೊಂಡು ಶಾಪದಲ್ಲಿ ಬಿದ್ದು ಹೋಗೋದು, ಕುಟುಂಬ ನರಕಕ್ಕೆ ಇದಾಗೋದು. ಇನ್ನೊಂದು ದುಷ್ಟರ ಸಹವಾಸ, ಕೆಟ್ಟ ಸ್ನೇಹಿತರ ಅಥವಾ ಕೆಟ್ಟವರ ಸಹವಾಸ, ಅವರು ಬಿದ್ದಿದ್ದಾರೆ. ನಾನು ಹೇಳಿದೆ, ಅಂಥದ್ರಿಂದ ನೀನು ಹೊರಗಡೆ ಬರೋಕ್ಕೆ ಹಾವನ್ನು ಕಂಡು ಹೆದರಿ ಓಡುವ ರೀತಿಯಲ್ಲಿ ಓಡು. ಹಿಂಗೆ ನಾನು ಹೇಳುವಾಗ ಹೇಳಿದ್ರು, ನನಗೆ ಹಾವನ್ನು ಹೆದರಿಕೆನೇ ಇಲ್ಲ ಸಿಸ್ಟರ್, ನಾನು ತಲೆ ಬೇಕಾದರೆ ಹಿಡಿದು ಹಿಂಗೆ ಸುತ್ತೀನಿ. ಅದು ನಿನಗೆ ದೇವರು ಕೊಟ್ಟ ಒಂದು ಶಕ್ತಿ, ಓಕೆ. ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನೊಳಗಿರುವ ಯೇಸುವಿನ ಆತ್ಮ, ದೇವರ ಆತ್ಮ ಶ್ರೇಷ್ಠ. 1 ಯೋಹಾನ 4:4 ಹೇಳುತ್ತೆ. ಲೂಕ 10:19 ಹೇಳುತ್ತೆ, ಹಾವುಗಳನ್ನು, ಚೇಳುಗಳನ್ನು, ವೈರಿಗಳ ಸಮಸ್ತ ಬಲವನ್ನು ತುಳಿಯಲು ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೇನೆ. ಅದೆಲ್ಲ ದೇವರು ನನಗೆ ಕೆಲವರಿಗೆಲ್ಲ ಕೊಟ್ಟಂತಹ ಒಂದು ಕೃಪೆ. ನಿನಗೆ ಅದು ಕೊಟ್ಟಿದ್ರೆ ಅದು ಕೃಪೆ. ಆದರೆ ಹಾವನ್ನು ಕಂಡು ಹೆದರಿ ಓಡುವ ರೀತಿಯಲ್ಲಿ, ಅಂದರೆ ಕೆಟ್ಟದನ್ನು ನೋಡಿ ನೀನು ಆ ರೀತಿ ಓಡು. ಸಂತ ಅಗಸ್ಟಿನ್ ಅವರು ಗರ್ಲ್ ಫ್ರೆಂಡ್
ಇವರು ಸಂತ ಅಗಸ್ಟೀನ್ ಅವರು ಪಶ್ಚಾತ್ತಾಪ ಪಟ್ಟ ಮೇಲೆ ಗರ್ಲ್ ಫ್ರೆಂಡ್ ಓಡಿ ಬರ್ತಾಳೆ, ಅಗಸ್ಟೀನ್ 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 ಅಂತ ಕರ್ಕೊಂಡು. ಅಗಸ್ಟೀನ್ ಹೇಳ್ತಾರೆ, ನನ್ನ ಆತ್ಮ ರಕ್ಷಣೆ ಹೊಂದಿದೆ, ನೀನು ಕೂಡ ರಕ್ಷಣೆ ಹೊಂದು ಅಂತ ಓಡ್ರಪ್ಪ ಓಡು ಅಂತ ಓಡ್ಬಿಡ್ತಾರೆ. ಹಾಗೆ ಪಾಪದ ಸ್ವಭಾವದಿಂದ, ಪಾಪದ ಅವಸ್ಥೆಯಿಂದ ಹೊರಗಡೆ ಬರುವಾಗ ಆ ಪಾಪವನ್ನು ಬುಡ್ಡ ಸಮೇತ ಕಿತ್ತು ಹಾಕಬೇಕಾದ್ರೆ ಅಂಥ ಆ ದುಷ್ಟ ಸಂಗಡದಿಂದ ನೀನು ಹೊರಗಡೆ ಬಂದಾಗ ಮಾತ್ರ ನಿನಗೆ ಸಾಧ್ಯ. ಮತ್ತು ಕೆಲವರಿದ್ದಾರೆ ದುಶ್ಚಟಕ್ಕೆ ಅಡಿಯಾಳಾಗೋದು, ನಾನು ಏಕಾಂಗಿ ಅತೃಪ್ತ ಆತ್ಮಗಳು. ನೀನು ಏಕಾಂಗಿತನ ಯಾವಾಗ ಬರುತ್ತೆ, ನೀನು ಕೆಲಸ ಮಾಡೋಕ್ಕೆ ಶುರು ಮಾಡು. ನೋಡಿ, ಬ್ರದರ್ ಟಿ ಕೆ ಜಾರ್ಜ್ ತೀರಿ ಹೋದಾಗ ಫ್ಯೂನ್ರಲ್ಲಿಗೆ ನನ್ನ ಗಂಡ ಮತ್ತು ಮಕ್ಕಳು ಬಂದಿದ್ದರು. ಆಸ್ಟ್ರೇಲಿಯಾದಿಂದ ಮಕ್ಕಳು ಬಂದಿದ್ದರು, ಕುವೈಟಿಂದ ನನ್ನ ಹಸ್ಬೆಂಡ್ ಬಂದಿದ್ದರು. 17ಕ್ಕೆ ಫ್ಯೂನ್ರಲ್ ಆಯಿತು, 23ಕ್ಕೆ ಮಕ್ಕಳು ಹೋದರು ಆಸ್ಟ್ರೇಲಿಯಾಕ್ಕೆ ವಾಪಸ್, 24ಕ್ಕೆ ನನ್ನ ಹಸ್ಬೆಂಡ್ ಹೋದರು ಕುವೈಟ್ಗೆ. ಮಕ್ಕಳು ಹೋದಾಗ ನನಗೇನು ಅಂತ ಇದು ಅನಿಸಿಲ್ಲ, ಆವತ್ತು ಹಸ್ಬೆಂಡ್ ಇದ್ದರು. ಮಾರನೇ ದಿನ 24ನೇ ತಾರೀಕು ಅಕ್ಟೋಬರ್ 24ಕ್ಕೆ ಹಸ್ಬೆಂಡ್ ವಾಪಸ್ ಹೋದಾಗ ನನ್ನಲ್ಲಿ ತುಂಬ ನೋವಾಯಿತು, ತುಂಬ ಲೋನ್ಲಿನೆಸ್ ಅನ್ನಿಸ್ತು. ನನ್ನ ತಾಯಿ, ತಮ್ಮನ ವೈಫ್ ಎಲ್ಲರೂ ನನ್ನನ್ನು ತುಂಬ ಪ್ರೊಟೆಕ್ಟ್ ಮಾಡಿ ನಾನು ಈ ನೋವಿನಿಂದ ಹೊರಗಡೆ ಬರೋಕ್ಕೆ ನನ್ನ ಸ್ನೇಹಿತರೆಲ್ಲ ನನಗೆ ತುಂಬ ಸಹಾಯ ಮಾಡ್ತಾಯಿದ್ರು. ಸ್ಪೆಷಲಿ ನನ್ನ ಸ್ಪಿರಿಚುವಲ್ ಫಾದರ್ ಆಗಿ ಫಾದರ್ ಫ್ರಾಂಕ್ಲಿನ್. ನಾನು ಅವ್ರ ಹತ್ರ ಶೇರ್ ಮಾಡುವಾಗೆಲ್ಲ ಅವ್ರು ನನಗಾಗಿ ಪ್ರಾರ್ಥಿಸ್ತಾಯಿದ್ರು. ಅಂದರೆ ಹೇಳ್ತಾಯಿದ್ರು, ನೀನು ಇದರಿಂದ ಹೊರಗಡೆ ಬರಬೇಕು, ನಿನ್ನ ಮುಖಾಂತರ ಅನೇಕ ಆತ್ಮಗಳು ಯೇಸು ಹತ್ರ ಬಂದಿದೆ, ನೀನು ಕೌನ್ಸಿಲಿಂಗ್ ಮಾಡ್ತೀಯ, ನೀನು ಒಳ್ಳೆ ಪ್ರೀಚರ್, ನೀನು ಯೇಸು ಹತ್ರ ಅನೇಕ ಆತ್ಮಗಳನ್ನ ತಂದಿದ್ದೀಯ, ನೀನೇ ಇದರಲ್ಲಿ ಬೀಳಬಾರ್ದು ಮಂಜಮ್ಮ, ನೀನು ಹೊರಗಡೆ ಬಾ, ನಿನಗೆ ಆಗುತ್ತೆ, ನೀನು ಬೈಬಲ್ ಓದು. ನಾನು ಅದೆಲ್ಲ ಮಾಡ್ತಾಯಿದ್ರು, ನನಗೆ ಆಗ್ತಾ ಇರಲಿಲ್ಲ. ನಾನು ಹೇಳಿದೆ ಇನ್ನೊಂದು ಟಾಕಲ್ಲಿ ನಿಮಗೆ, ನಾನು ಬ್ರದರ್ ಟಿ ಕೆ ಜಾರ್ಜ್ ಸಮಾಧಿ ಹತ್ರ ಹೋಗಿ ಪ್ರಾರ್ಥಿಸಿ ಬಂದಮೇಲೆ ದೇವರು ಆ ನೋವಿನಿಂದ ಹೊರಗಡೆ ತಂದರು, ಆ ಏಕಾಂಗಿತನದಿಂದ ವಿಶೇಷವಾಗಿ ನನಗೆ ಹೊರಗಡೆ ತಂದರು. ಇಲ್ಲದಿದ್ದರೆ ನಾನು ಯಾವಾಗಲೂ ಅಳ್ತಾ ಇದ್ದೆ, ಯಾವಾಗಲೂ ಹತ್ಕೊಂಡು ಕೂರ್ತಿದ್ದೆ. ಎಲ್ಲ ಮನುಷ್ಯರಲ್ಲಿ ಬಲಹೀನತೆ ಇರುತ್ತೆ, ಆ ಬಲಹೀನತೆಯಿಂದ ದೇವರು ನಮ್ಮನ್ನು ಹೊರಗಡೆ ತರ್ತಾರೆ. ದೇವರನ್ನು ನಾವು ಆಶ್ರಯಿಸುವಾಗ, ನಾನು ಏಕಾಂಗಿಯಾಗಿದ್ದೀನಿ, ನಾನು ಒಂಟಿಯಾಗಿದ್ದೀನಿ, ನನ್ನ ಹಸ್ಬೆಂಡ್ ಹೊರಗಡೆ ಕೆಲಸ ಮಾಡ್ತಿದ್ದಾರೆ, ನನ್ನ ವೈಫ್ ಹೊರಗಡೆ ಕೆಲಸ ಮಾಡ್ತಿದ್ದಾರೆ, ನನ್ನ ಮಕ್ಕಳು ವಿದೇಶಕ್ಕೆ ಓದಕ್ಕೆ ಹೋಗಿದ್ದಾರೆ, ನನಗೆ ಯಾರಿಲ್ಲ ಅಂತ ನಾನು ಅಳ್ತಾ ಕೂತ್ರೆ ನನ್ನ ಜೀವನ ಅಳ್ತಾನೆ ಆಗಿಬಿಡುತ್ತೆ. ನಾನು ನೆನೆಸಿದ ಒಂದಿನ ನಾನು ಹಿಂಗೆ ಅಳ್ತಾನೇ ಇದ್ದೀನಿ. ಬ್ರದರ್ ಟಿ ಕೆ ಜಾರ್ಜ್ ಅವರ ಕಾರ್ಯ ಮುಗಿಸಿ, ಅವರ ಸುವಾರ್ತೆ ಮುಗಿಸಿ, ಅವರು ದೇವರ ಸನ್ನಿಧಿಯಲ್ಲಿ ಹೋಗಿ ಕುಳಿತು ಇವತ್ತೊಂದು ಸಂತರಾಗಿದ್ದಾರೆ. ನಾನು ಹತ್ತು ನಾನು ಏನು ಕಾರ್ಯ ಮಾಡದೆ, ನಾನು ಬರೀ ಏಕಾಂಗಿತನದಲ್ಲಿ ಕೊರಕೊಂಡು, ನಾನು 24 ಗಂಟೆ ನನ್ನ ಗಂಡನ ಹತ್ರ ಮಾತಾಡಿಕೊಂಡು, 24 ಗಂಟೆ ನನ್ನ ಮಕ್ಕಳ ಹತ್ರ ಮಾತಾಡಿಕೊಂಡು, ಅವರ ಕಾರ್ಯಗಳನ್ನು ಸರಿ ಪೂರ್ತೀಕರಿಸಲಿಕ್ಕೆ ಬಿಡದೆ ನಾನು ಅಳ್ತಾ ಇದ್ದು, ಒಂದು ದಿನ ನಾನು ಸತ್ತಾಗ ನನ್ನ ಆತ್ಮ ಎಲ್ಲಿ ಹೋಗುತ್ತೆ? ನನ್ನ ಆತ್ಮ ಪರಲೋಕಕ್ಕೆ ಹೋಗಬೇಕಾದ್ರೆ ಈ ದೇಹವೆಂಬ ದೇವಾಲಯ ಯೇಸುವಿಗೆ ಸೇರಬೇಕು. ಈ ದೇಹವೆಂಬ ದೇವಾಲಯ ಪರಿಶುದ್ಧವಾಗಿರಬೇಕು. ಅಸ್ತಮೈಥುನ, ಸಲಿಂಗಕಾಮ, ಬ್ಲೂ ಫಿಲಮ್ ನೋಡೋದು, ಪರಸ್ತ್ರೀ ಸಂಘ, ಪರಪುರುಷನ ಸಂಘ, ಸುಳ್ಳು, ಕಪಟ, ಮೋಸ, ವಂಚನೆ, ಅದರಿಂದೆಲ್ಲ ಹೊರಗಡೆ ಬರಬೇಕು ಪ್ರಿಯರೇ. 24 ಗಂಟೆ ಬೇರೆಯವರ ಬಗ್ಗೆ ಮಾತಾಡೋದು. ನನಗೆ ಗೊತ್ತು, ಒಂದು ಪ್ರಾರ್ಥನಾ ಇದರಲ್ಲಿರುವ ವ್ಯಕ್ತಿಗಳಿದ್ದಾರೆ, ಮೆಚ್ಯೂರಿಟಿ ಇಲ್ಲ, ಮಕ್ಕಳ ಥರ ಬಾಯಿಗೆ ಬಂದಂಗೆ ಮಾತಾಡೋದು, ಬಾಯಿಗೆ ಬಂದಂಗೆ ಕಿರ್ಚೋದು, ಅದಕ್ಕೆ ಸಪೋರ್ಟಿವ್ ಆಗಿ ಕೆಲವರು ನಿಂತ್ಕೊಳ್ತಾರೆ. ಅದೆಲ್ಲ ಪಾಪದಿಂದ ಬಿಡುಗಡೆ ಆಗಬೇಕಾದ್ರೆ ಯೇಸುವನ್ನು ಆಶ್ರಯಿಸಬೇಕು. ಯೇಸುವಿನಲ್ಲಿ ಮಾತ್ರ ನಮಗೆ ವಿಮೋಚನೆ, ಯೇಸುವಿನಲ್ಲಿ ಮಾತ್ರ ಬಿಡುಗಡೆ, ಯೇಸುವಿನಲ್ಲಿ ಮಾತ್ರ ಸೌಖ್ಯ, ಯೇಸುವಿನಲ್ಲಿ ಮಾತ್ರ ರಕ್ಷಣೆ. ಸಾಲ ಸೋಲಗಳು ಎಲ್ಲ ನಿವಾರಣೆಗೆ ಯೇಸುವೆ ಪರಿಹಾರ. ಕಷ್ಟಪಟ್ಟು ದುಡಿ, ಯೇಸು ಶಕ್ತಿ ಕೊಡ್ತಾರೆ. ನಿನ್ನ ಕುಟುಂಬವನ್ನು ಪ್ರೀತಿಸು, ನಿನ್ನ ಕುಟುಂಬವನ್ನು ಯೇಸು ನಡೆಸ್ತಾರೆ. ನಿನ್ನನ್ನು ದುಷ್ಟ ಸಂಘದಿಂದ ಬಿಡುಗಡೆ ಮಾಡೋಕ್ಕೆ ಪವಿತ್ರಾತ್ಮರು ನಿನಗೆ ಸಹಾಯ ಮಾಡ್ತಾರೆ. ತಂದೆ ತಾಯಿಗೆ ವಿಧೇಯಳಾಗು. ನೀನು ವಿದ್ಯಾರ್ಥಿ ಆಗಿದ್ದರೆ, ನೀನೊಂದು ಸ್ಟೂಡೆಂಟ್ ಆಗಿದ್ದರೆ, ನಿನ್ನ ಕಲಿಯುವ ಕೆಲಸವನ್ನು ಏಕಾಗ್ರತೆಯಿಂದ ಮಾಡು. ಅವತ್ತವತ್ತಿನ ಕೆಲಸ ಅವತ್ತವತ್ತೇ ಮಾಡು. ಓದು, ನೀನು ಬಲಿಪೂಜೆಗೆ ಆದಷ್ಟು ಭಾಗವಹಿಸು, ಸಂಸ್ಕಾರಗಳಲ್ಲಿ ಭಾಗವಹಿಸು, ಗುರು ಹಿರಿಯರನ್ನು ಗೌರವಿಸು, ಒಳ್ಳೆಯ ಮಗನಾಗಿ ಒಳ್ಳೆಯ ಮಗಳಾಗಿ ಜೀವಿಸು. ನಿನ್ನ ದೇಹವೆಂಬ ದೇವಾಲಯವನ್ನು ನೀನು ಕಾಪಾಡ್ಕೋ. ಆದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ಶಕುನ, ಕನಿ, ತಾಯಿತ ಕೇಳೋದು, ಆ ಮೆಸೇಜ್ದ ಹಿಂದೆ ಓಡೋದು, ವ್ಯಕ್ತಿಗಳ ಹಿಂದೆ ಓಡೋದು, ಶಕ್ತಿಗಳ ಹಿಂದೆ ಓಡೋದು ಎಲ್ಲ ಪಾಪರಿ. ಗಲಾತ್ಯ 5:19-20 ಹೇಳುತ್ತೆ, ನಿನಗೆ ಅಂಥವರಿಗೆ ಸ್ವರ್ಗ ಸಾಮ್ರಾಜ್ಯ ಇಲ್ಲ. ನಿಜವಾಗಿ ವ್ಯಕ್ತಿ ಹಿಂದೆ ಓಡಬೇಡಿ. ಯೆರೆಮೀಯ 5:17 ಹೇಳುತ್ತೆ, ನೀನು ಮನುಷ್ಯನನ್ನು ಆಶ್ರಯಿಸುವಾಗ ನೀನು ಶಾಪಗ್ರಸ್ತನು, ದೇವರನ್ನು ಆಶ್ರಯಿಸುವಾಗ ನೀನು ಆಶೀರ್ವಾದವಂತೀಯ. ದೇವರ ಹಿಂದೆ ಓಡು. ಕಳ್ಳ, ಕಪಟ, ಮೋಸ, ವಂಚನೆ ಎಲ್ಲ ಬಿಟ್ಟು ಯೇಸು ಹತ್ರ ಬಾ. ಈ ದೇಹವೆಂಬ ದೇವಾಲಯವನ್ನು ಪ್ರೀತಿಸು, ಯೇಸುವಿಗೆ ಅರ್ಪಿಸು, ಯೇಸುವಿನ ಗಾಯವುಳ್ಳ ಕರಗಳಿಗೆ ಒಪ್ಪಿಸಿಕೊಡು.
ಅವರು ನೋಡ್ಕೊಳ್ತಾರೆ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ, ಎಷ್ಟೋ ವರ್ಷದಿಂದ ಕುಡುಕುತನ ಸ್ವಾಮಿ, ಬೀಡಿ ಸಿಗರೇಟ್ ಸೇದೋದು, ಹನ್ಸ್ ಪಾನ್ ಪರಾಗ ಹಾಕೋದು, ಡ್ರಗ್ಸ್ ತಗೊಳ್ಳೋದು, ಹೆಚ್ಚಾಗಿ ಮೊಬೈಲಲ್ಲಿರೋದು, ಟಿ ವಿ ಸೀರಿಯಲಲ್ಲಿರೋದು, ಪರದೂಷಣೆ, ಯೇಸುವೆ ಚಾಡಿ ಹೇಳೋದು, ಪೋಲಿ ಮಾತುಗಳನ್ನ ಆಡೋದು, ಎಲ್ಲ ಕೆಟ್ಟದರಿಂದ ಹೊರಗಡೆ ಬರಬೇಕು ಅಂತ ಆಸೆ ಇದೆ ಯೇಸುವೆ, ಬರೋಕ್ಕಾಗ್ತಾ ಇಲ್ಲ ಸ್ವಾಮಿ. ಎಲ್ಲ ಏಕಾಂಗಿತನದಿಂದ ದೂರ ಮಾಡಿದ್ದಕ್ಕಾಗಿ ಸ್ತೋತ್ರ. ದುಶ್ಚಟ ದುರ್ಗುಣದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಂದು ಸಮಾರ್ಯದ ಸ್ತ್ರೀ ಹತ್ರ ನೀವು ಹೇಳಿದ್ರಿ, ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ದಾಹವಾಗುವುದಿಲ್ಲ ಅಂತ. ಯೇಸುವೆ, ದಾಹ ತೀರುವ ಜೀವಚಲ ನನ್ನ ಹೃದಯದಲ್ಲಿ, ನನ್ನ ದೇಹಾತ್ಮ ಮನಸ್ಸಿನಲ್ಲಿ ಹೊನಲಾಗಿ ಹರಿಯುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನನ್ನ ಕುಟುಂಬವನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ನನ್ನ ಮಕ್ಕಳು, ಬಾಳ ಸಂಗಾತಿ, ಸಹೋದರ ಸಹೋದರಿ, ಬಂಧು ಮಿತ್ರಾದಿಗಳು, ರಕ್ತ ಸಂಬಂಧಿಗಳು ಎಲ್ಲರೂ ಅವರಾಗಿರುವ ಅವಸ್ಥೆಯಲ್ಲಿ, ಅವರಾಗಿರುವ ಆ ಪರಿಸ್ಥಿತಿಯಲ್ಲಿ ಯೇಸುವೆ ಪವಿತ್ರಾತ್ಮರಿಂದ ತುಂಬಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಎಲ್ಲ ದುರ್ಗುಣಗಳು ನೀಗಿ ಹೋಗಲಿ. ಯಾರ ಕುಟುಂಬಗಳಲ್ಲಿ, ಯಾರ ವ್ಯಕ್ತಿಗಳಲ್ಲಿ, ಶಕ್ತಿಗಳಲ್ಲಿ ಪವಿತ್ರಾತ್ಮರ ಶಕ್ತಿ ಬೇಕು, ಆ ಪವಿತ್ರಾತ್ಮರ ಕರುಣೆ ಬೇಕು ಅಂತ ದಾಹ ಇದೆಯೋ, ಯಾರೆಲ್ಲ ದುಶ್ಚಟಕ್ಕೆ ಅಡಿಯಾಳಾಗಿದ್ದಾರೋ, ನಿಮಗೆ ಬಿಡುಗಡೆ ಬೇಕು ಅಂತಿದ್ರೆ ಈ ನಿಮಿಷದಲ್ಲಿ ನಿಮಗೆ ಸಾಧ್ಯವಾದರೆ, ನೀವಾಗಿರುವ ಜಾಗದಲ್ಲಿ, ನೀವಾಗಿರುವ ಅವಸ್ಥೆಯಲ್ಲಿ ಮೊಣಕಾಲೂರಿ 2 ಕರಗಳನ್ನು ಮೇಲೆ ಕೆತ್ತಿ ಶಕ್ತವಾಗಿ ಸ್ತುತಿ ಮಾಡುವ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲ ಬಂಧನಗಳು, ಕಟ್ಟುಗಳು, ರೋಗಗಳು, ಬಾಧೆಗಳು, ಅಸ್ವಸ್ಥತೆಗಳು, ಬಲಹೀನತೆಗಳು, ದುರ್ಗುಣ, ದುರಭ್ಯಾಸಗಳು, ಏಕಾಂಗಿತನಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲರ ದೇಹಾತ್ಮ, ಮನಸ್ಸು, ಕುಟುಂಬ, ಯೇಸುವೆ ನಮ್ಮ ಬಾಳ ಸಂಗಾತಿ, ಮಕ್ಕಳು ಎಲ್ಲರನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ ಸ್ವಾಮಿ. ಕರುಣೆ ಇಳಿದು ಬರಲಿ ಯೇಸುವೆ. ಪರಿಶುದ್ಧತೆ, ಪವಿತ್ರಾತ್ಮರ ಅಭಿಷೇಕ ನಮ್ಮನ್ನು ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯ ಸಕಲ ಸಂತರೆ, ದೂತರೆ, ಬ್ರದರ್ ಟಿ ಕೆ ಜಾರ್ಜ್ ಅವರೇ, ನಮಗಾಗಿ ನಮ್ಮ ದೇಹ ದೇವರ ಆಲಯವಾಗಿ ಜೀವಿಸುವಂತೆ, ದೇವರಾತ್ಮ ನಮ್ಮಲ್ಲಿ ಸದಾ ವಾಸ ಮಾಡುವಂತೆ, ನಾವು ಯೇಸುವಿಗೆ ಸಾಕ್ಷಿಯಾಗಿ ಬಾಳುವಂತಹ ಕೃಪೆಗಾಗಿ, ಕರುಣೆಗಾಗಿ ಪ್ರಾರ್ಥಿಸಿರಿ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೋಲೈಫರ್, ಯೇಸು ಸ್ಪರ್ಶ ತಂಡದ ಮಗಳಾಗಿ, ಬ್ರದರ್ ಟಿ ಕೆ ಜಾರ್ಜ್ ಅವರ ಮಗಳಾಗಿ ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ. ನೀವು ನಮಗಾಗಿ, ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಮಕ್ಕಳಿಗಾಗಿ, ನಮ್ಮ ಮಿನಿಸ್ಟ್ರಿಗಾಗಿ ಸದಾ ಪ್ರಾರ್ಥಿಸಿರಿ. ಯೇಸು ನಾಮದಲ್ಲಿ. ಪ್ರೈಸ್ ದ ಲಾರ್ಡ್. ದಿವ್ಯವಾಣಿ